ಯಕ್ಷಗಾನ ನಿಮ್ಮ ದೃಷ್ಟಿಕೋನದಲ್ಲಿ ಹಿಂದೆ ಹೇಗಿತ್ತು ಮತ್ತು ಹೀಗೆ ಹೇಗಿದೆ? ಯಕ್ಷಗಾನ ಅನ್ನುವುದು ದಶಕಗಳಿಂದ ಬದಲಾವಣೆಯನ್ನು ಕಾಣುತ್ತಾ ಬಂದಿದೆ. ಇದು ಸತ್ಯ ವಿಷಯ. ಸಮಷ್ಟಿ ಕಲೆ ಯಕ್ಷಗಾನದಲ್ಲಿ ಹಿಮ್ಮೇಳ ಇದೆ, ಚಂಡೆಮದ್ದಳೆ, ಭಾಗವತಿಕೆ, ಹಾಗೆಯೇ ಮುಮ್ಮೇಳದಲ್ಲಿ ಸ್ತ್ರೀ ಪಾತ್ರ, ಪುರುಷ ಪಾತ್ರ, ಈ ಎಲ್ಲ ಪಾತ್ರಧಾರಿಗಳು ಒಟ್ಟು ಸೇರಿ, ಹಿಮ್ಮೇಳ ಮುಮ್ಮೇಳದ ಪಾತ್ರಧಾರಿಗಳು ಒಟ್ಟು ಸೇರಿ ಒಂದು ಸುಂದರವಾದಂತಹ ಪ್ರದರ್ಶನವನ್ನು ನೀಡುವುದು ಕ್ರಮ. ಸರಿ. ಯಕ್ಷಗಾನ ಒಂದು ಆರಾಧನೆಯ ಕಲೆಯೂ ಹೌದು. ಮತ್ತು ಯಕ್ಷಗಾನ ಪರಂಪರೆಯ ಕಲೆ, ಅದನ್ನೊಂದು ಶಿಷ್ಟ ಕಲೆ ಅಂತ ಹೇಳಿ ಹೇಳ್ಬೋದು. ಯಾಕಂದರೆ ಅದರಲ್ಲಿ ಒಂದು ನಿರ್ದಿಷ್ಟವಾದಂಥ ಶಿಷ್ಟಾಚಾರದಿಂದ ಕಲೆ ಬೆಳೆದು ಬಂದಿದೆ. ಇತ್ತೀಚೆಗೆ ಆ ಶಿಷ್ಟಾಚಾರಗಳು ಕಣ್ಮರೆಯಾಗುತ್ತಾ ಇದೆ. ಸರಿ. ಮತ್ತೊಂದು ಏನಂದರೆ, ಈಗ ಒಂದು ಮಳೆಗಾಲಕ್ಕೆ ಒಂದು ನದಿ ಕೊಳೆ ಕೊಚ್ಚೆಗಳನ್ನು ತುಂಬಿಕೊಂಡು ಹರಿಯುತ್ತದೆ, ಆದರೆ ಬೇಸಿಗೆ ಕಾಲದಲ್ಲಿ ತಿಳಿಯಾಗ್ತದೆ. ಯಕ್ಷಗಾನವು ಜನಪದರ ಕಲೆ ಆದ ಕಾರಣದಿಂದಾಗಿ ಇಂಥದ್ದು ಸಮಸ್ಯೆಗಳು ಬರ್ತವೆ. ಶೈಲಿ ಬದಲಾವಣೆ, ಅಬದ್ಧತೆ, ಪ್ರದರ್ಶನದಲ್ಲಿ ಒಟ್ಟು, ಇವುಗಳನ್ನೆಲ್ಲ ಸರಿ ಮಾಡುತ್ತಾ ಹೋಗಬೇಕಾದ್ರೆ ಒಂದು ವಿಮರ್ಶಾ ದೃಷ್ಟಿ ಅಲ್ಲಿ ಇರಬೇಕಾಗುತ್ತದೆ. ಅದರ ಕೊರತೆ. ಮತ್ತೆ ರಾಜವೇಷ, ಬಣ್ಣದ ವೇಷ, ಪುಂಡು ವೇಷ, ಇದಕ್ಕೆ ಇದರದೇ ಆದಂಥ ಒಂದು ಶೈಲಿಬದ್ಧತೆ ಎಲ್ಲ ಇತ್ತು. ಆದರೆ ಇವತ್ತು ಎಲ್ಲ ವೇಗ, ಓಟದಲ್ಲಿ ಓಡುತ್ತಾ ಇದೆ. ಯಕ್ಷಗಾನವೇ ಓಡುತ್ತಾ ಇದೆ. ಕಾಲಮಿತಿ ಸಮಸ್ಯೆ ಬದಲಾಗಿದೆ ಅಂತ ಹೇಳಿ ಸ್ಪಷ್ಟವಾಗಿ ಗೋಚರ ಆಗ್ತಾ ಇದೆ. ನೋಡ್ರಿ, ನೀವು ಬಾಲ್ಯದಲ್ಲಿದ್ದಾಗ ಯಕ್ಷಗಾನ ಹೇಗಿತ್ತು? ನೀವು ಯಕ್ಷಗಾನಕ್ಕೆ ಬಹಳ ಸಣ್ಣವರಿರುವಾಗಲೇ ಆಕರ್ಷಕರಾಗಿ, ಹೇಗೆಂದ್ರೆ ಅದು ಇವರು ಹೇಳಿದ ಕಾಲಮಿತಿಯಲ್ಲಿ ನಾವು ಮುಳುಗಿದ್ದೇವೆ ಅಂತ ಹೇಳಿ. ಹೌದು, ಮುಳುಗಿದ್ದು. ಇದು ಅವ್ರು ಹೇಳಿದಾಗ ಅಲೆಗಳು ಮೇಲೆ ಬರ್ತಾ ಇದ್ದಾಗ ಏನಾಗ್ತದೆ, ನಾವು ಮುಳುಗಿ ಹೋಗ್ತೇವೆ ಅಂತ ಹೇಳಿ ಹಾಗೆ ಹಾಗೆ ನಾವು ಮುಳುಗಲ್ಪಟ್ಟಿದ್ದೇವೆ. ಈಗ ಸ್ವಲ್ಪ ಚಿಂತೆ ಆಗ್ತಿದೆ ಈಗ. ಯಾಕೆಂತ ಹೇಳಿದ್ರೆ, ಒಂದು ಬಣ್ಣದ ವೇಷಧಾರಿ ರಾವಣ ಮಾಡುವಾಗ ಹೇಗಿರಬೇಕು, ಗಾಂಭೀರ್ಯತೆ ಏನಂತ ಹೇಳಿ ಮರ್ತೋಗಿದ್ದಾರೆ. ಯಾಕೆಂದ್ರೆ ಕಾಲಮಿತಿಯಲ್ಲಿ ಅವನು ಅದನ್ನು ಸ್ಪೀಡ್, ನನ್ನ ಮಕ್ಕಳೇ ಶಿಷ್ಯರೇ ಹೇಳ್ತಿದ್ರು, ಸರ್ ಅಷ್ಟು ಸ್ಪೀಡ್ ಹೋಗ್ಲಿಕ್ಕೆ ನೀವು ಬೇಡ ಹೇಳಿದ್ರಲ್ಲ, ಇದು ಸರಿಯಾ ಅಂತ ಕೇಳಿದರು ನಮ್ಮದು ಮಹಿಳಾ ಯಕ್ಷಗಾನ ಆರಂಭ ಆದಾಗ. ನಾನು ಮತ್ತೆ ಆ ವೇಷ ಮಾಡಿದವರಿಗೆ ಮೆಲ್ಲ ಹೋಗಿ ಕೇಳಿದೆ, ಅದು ಅವ್ರು ಬೇಸರ ಮಾಡಬೇಡಿ, ಯಾಕೆಂದರೆ ನಮ್ಮ ಮಕ್ಕಳೆಲ್ಲ ನೋಡ್ತಾ ಇದ್ದಾರೆ. ಸರಿ. ಹೀಗಾದರೆ ಏನಾಗ್ತದೆ ಅಂತ ಹೇಳಿದ್ರೆ, ಮುಂದೆ ಇಷ್ಟು ಸ್ಪೀಡ್ ಮಾಡಬೇಕು, ಮಾಸ್ಟ್ರಿಗೆ ಗೊತ್ತಿಲ್ವೇನೋ, ಸ್ಲೋ ಆಗ್ತದೆ ಅಂತ ಆಗ್ತದೆ. ಆಗ ಗೊತ್ತುಂಟ ಇಲ್ವೋ ಅಂತ ವಿಮರ್ಶೆಗಿಂತಲೂ ಹೀಗೆ ಆದರೆ ಹೇಗಾದೀತು ಮುಂದೆ. ಹೌದು ಹೌದು. ರಾವಣನು 4ನೇ ಕಾಲಕ್ಕೆ ಓಡ್ತಾನಂತ ಆದರೆ ಮತ್ತೆ ವೇಷ ಮಾಡಲಿಕ್ಕೆ ಕಾಲಮಿತಿ ಅಂದರೆ ಈಗ ನಮ್ಮದು ಒಂದು ರೀತಿಯಲ್ಲಿ ನಾವು ಈಗ T20 ಥರ ಯೋಚನೆ ಮಾಡ್ತಾರೆ ಕೆಲವರು, ಅಷ್ಟು ವೇಗವಾಗಿ ಆಗಬೇಕು ಅಂತ. ಇಲ್ಲಿ ಕಾಲಮಿತಿಯಿಂದಾಗಿ, ಒಂದು ರೀತಿ ಕಾಲಮಿತಿಯಿಂದಾಗಿ ಯಕ್ಷಗಾನಕ್ಕೊಂದು ಮಿತಿ ಬಂದಿದೆ ಅಂತ ಆ ಲೆಕ್ಕದಲ್ಲಿ ಹೇಳ್ತೀರಿ ನೀವು? ಅಂದರೆ ಅದರೊಳಗೆ ಮಾಡಬೇಕು ಎನ್ನುವಂತಹದ್ದು ಪ್ರಸಂಗಗಳ ಮಾಡುವುದಕ್ಕೆ ಆಕ್ಷೇಪಣೆ ಇಲ್ಲ, ಮಾಡಿದಷ್ಟು ಜನರು ಜಾಸ್ತಿ ಜನ ಬರ್ತಾರೆ. ಆದರೆ ಆಯಾಯ ಶೈಲಿಗಳು ಅಷ್ಟಷ್ಟೇ ನಿಗದಿತವಾಗಿ ಪದ್ಯಗಳಲ್ಲಿ ಕೊಂಡೋದ್ರೆ ಸರಿ ಸರಿ ಆಗ ಪರಂಪರೆ ಉಳಿತದೆ. ಹೊಸ ಪೀಳಿಗೆಯವರು ನೋಡ್ಲಿಕ್ಕೂ ಅವಕಾಶ. ಹೌದು. ಕಾಲಮಿತಿಯಲ್ಲಿ ಸುಂದರವಾದ ಪ್ರದರ್ಶನವನ್ನು ಕೊಡುವುದಕ್ಕಾಗುತ್ತದೆ, ಆದ್ರೆ ಓಡಿಸಬೇಕಾಗಿಲ್ಲ. ಮತ್ತೆ ಈಗ ಮಾತಿನಲ್ಲಿ ಭಾಷೆಯ ಸಮಸ್ಯೆ ಇದೆ, ಆಂಗ್ಲ ಮಾಧ್ಯಮ ಪ್ರಭಾವ ಇದೆ, ಕನ್ನಡ ಭಾಷೆ ಶಬ್ದಗಳು ಕಣ್ಮರೆ ಆಗುತ್ತಾ ಇದೆ. ಹೌದು, ವಾಕ್ಯ ರಚನೆಯಲ್ಲಿ ವ್ಯತ್ಯಾಸ ಆಗುತ್ತಾ ಇದೆ. ಇವೆಲ್ಲದರ ಬಗ್ಗೆ ಪ್ರೌಢಿಮೆಯನ್ನು ಸಾಧಿಸಬೇಕಾದದ್ದು ಅತಿ ಅಗತ್ಯ. ಈಗ ಯಕ್ಷಗಾನ ಕಲಾವಿದರು ಒಬ್ಬರು ಒಂದು ಕಲಾ ಸಾಧನೆ, ಈಗ ಬಹುತೇಕವಾಗಿ ಎಲ್ಲರೂ ಆಸಕ್ತರೇ, ನಮಗೂ ಎಲ್ರಿಗೂ ಆಸಕ್ತಿ ಇರ್ತದೆ, ನಾವು ಕಲಾವಿದರಾಗಬೇಕು ಅಂತ ಎಲ್ರಿಗೊಂದು ಆಸಕ್ತಿ. ಬೆಳಿಗಾದ ಕೂಡಲೇ ನಾವು ದೊಡ್ಡ ಸ್ಟಾರ್ಗಳಾಗಬೇಕು. ಸಿನಿಮಾ ರಂಗದಲ್ಲಿ ಹಾಗೆ ನೋಡಿ, ಬೆಳಿಗಾದ ಕೂಡಲೇ ಸ್ಟಾರ್. ಹೌದೌದು, ಲಕ್ಷಾಂತರ ಮಂದಿ ಅದರ ಹಿಂದೆ ದುಡಿದಿದ್ದಾರೆ, ಅದರಲ್ಲಿ ಒಬ್ಬ ಸ್ಟಾರ್ ಆಗಿದ್ದಾನೆ ಅದು ನಮ್ಗೆ ಗೊತ್ತಿರೋದಿಲ್ಲ. ನಾಳೆ ಬೆಳಿಗ್ಗೆ ಎದ್ದ ಕೂಡಲೇ ನಾವು ಸ್ಟಾರ್ಗಳಾಗಬೇಕು. ಒಬ್ಬ ಕಲಾವಿದ, ಒಂದು ಒಳ್ಳೆಯ ವ್ಯಕ್ತಿ ಕಲಾ ಸಾಧನೆ ಮಾಡಲು ಏನೆಲ್ಲ ಅವಶ್ಯ ಇದೆ ಸರ್? ಏನಾಗಬೇಕು, ಏನೆಲ್ಲ ಅವಶ್ಯಕತೆ ಅವನಿಗೆ ಇರಬೇಕು? ಸಾಧನೆ ಅನ್ನೋದು ನಿಂತ ನೀರಲ್ಲ, ಅದು ಹರಿಯುತ್ತಲೇ ಇರಬೇಕು. ಸರಿ. ನಾವು ಅಧ್ಯಯನಶೀಲರಾಗಿ ಸದಾಕಾಲ ಇದ್ದರೆ ನಮ್ಮ ವರ್ಚಸ್ಸು ಏನಂತ ಸಮಾಜಕ್ಕೆ ಗೊತ್ತಾಗ್ತದೆ. ಈಗ ಕಲಾ ಸಾಧನೆ ಮಾಡಬೇಕಿದ್ರೆ, ಒಂದು ಯಕ್ಷಗಾನದ ಕಲಾವಿದನಾದವನು ಯಕ್ಷಗಾನ ರಂಗಕ್ಕೆ ಬರುವ ಮೊದಲು ತಾಳಾಭ್ಯಾಸ ಮಾಡಿ, ಅಂದರೆ ನಾಟ್ಯಾಭ್ಯಾಸ ಮಾಡಿ, ಮತ್ತೆ ಬಣ್ಣ ಹಚ್ಚುವುದಾದ್ರೂ ರಂಗ ಪ್ರಯೋಗದಲ್ಲಿ ಮತ್ತೆ ತಿಳಿಯುವುದಕ್ಕೆ ಅವಕಾಶ ಇದೆ. ಇದರ ಜೊತೆಗೆ ನಾಟ್ಯಾಭ್ಯಾಸ ಆದಲ್ಲಿಗೆ ಮುಗಿದಿಲ್ಲ. ನಾಟ್ಯ ಅಂದರೆ ಕೇವಲ ಅಭಿನಯ ಪ್ರಸ್ತುತಿ ಅಲ್ಲ, ನಿಜವಾಗಿ ನಾಟ್ಯ ಎನ್ನುವುದು ಅದರಲ್ಲಿ ಅಭಿನಯ, ಅರ್ಥ ಎಲ್ಲ ಬರ್ತದೆ. ವಿಶಾಲ ಅರ್ಥದಲ್ಲಿ ನೋಡಿದರೆ ಪುರಾಣ ಜ್ಞಾನ ಇರಬೇಕು, ಮಾತಿನ ಕುಶಲತೆ ಇರಬೇಕು, ಮತ್ತೆ ಏನು ನಾವು ಸಂದರ್ಭಕ್ಕೆ ಹೇಗೆ ಔಚಿತ್ಯಪೂರ್ಣವಾಗಿ ಸುಂದರವಾಗಿ ಪ್ರಸ್ತುತಿ ಮಾಡುವುದು ಹೇಗೆ ಅಂತೇಳಿ ಆ ಚಾಕಚಕ್ಯತೆ ಇರಬೇಕು.
ಕಲಾ ಅಧ್ಯಯನ ಅಂದರೆ ನಾಟ್ಯಗಾರಿಕೆ ಮತ್ತು ಬಣ್ಣಗಾರಿಕೆ ಮತ್ತು ಅರ್ಥಗಾರಿಕೆ ಮತ್ತು ಪ್ರಸಂಗದ ನಡೆಯ ಅನುಭವ, ರಂಗತಂತ್ರ. ಇಷ್ಟನ್ನು ಯಾರು ತಿಳಿತಾರೆ, ಮುಖ್ಯವಾಗಿ ಪ್ರಸಂಗವನ್ನು ಓದಿ ಅರ್ಥ ಮಾಡಿಕೊಳ್ಳುವವರು. ಇವತ್ತು ಪ್ರಸಂಗವನ್ನು ಓದುವವರೇ ಇಲ್ಲ, ಅವರವರ ಪದ್ಯವನ್ನು ನೋಡುವ ಪರಿಸ್ಥಿತಿಯೂ ಇಲ್ಲ. ಯಾಕಂದರೆ ಕಾಲಮಿತಿಗೆ ಬಂದು ಅವರಿಗೆ ಕಾಲವೇ ಇಲ್ಲ ಆಗಿದೆ. ಇಂಥ ಪರಿಸ್ಥಿತಿಯಲ್ಲಿ ಸೂಕ್ಷ್ಮ ಅಧ್ಯಯನ ಮಾಡಿ ಸಾಧನೆ ಮಾಡುವುದು ಅಪರೂಪದ ಕೆಲವು ಕಲಾವಿದರಲ್ಲಿ ಕಾಣುತ್ತೇವೆ. ಅಂದರೆ ಹೊಸ ಯುವಕರು ಏನು ಮಾಡಬೇಕು ಅಂತ ಹೇಳ್ತೀರಿ? ಅಧ್ಯಯನ ಅಂದರೆ ಯಕ್ಷಗಾನ ಪ್ರದರ್ಶನ ಮಾಡ್ತಾರೆ, ಯುವಕರು ಏನು ಮಾಡಬೇಕು ಅಂತ? ಯುವಕರು ಅಂತ ಹೇಳಿದ್ರೆ ಇವರು ಹೇಳಿದಾಗ ಪದ್ಯವನ್ನು ಓದಬೇಕು. ಈಗ ಭಾಗವತರು ಪದ್ಯ ಹೇಳ್ತಾರೆ ಅಂತ ಹೇಳಿ ನಾನು ಬಾಯಿ ಮುಚ್ಚಿಕೊಂಡು ಕೈಯಲ್ಲಿ ಹೀಗೆ ಮಾಡೋದಲ್ಲ. ಸರಿ, ಅಲ್ಲಿ ಆ ಪದ್ಯವನ್ನು ನಾನು ಬಾಯಲ್ಲಿ ಹೇಳಿಕೊಂಡು ಹೋಗಬೇಕು. ಅವಾಗ ಏನಾಗ್ತದೆ, ಜನರಿಗೆ ಓ ಇವನು ಪದ್ಯಕ್ಕೂ ಸ್ಪಂದಿಸ್ತಾನೆ, ಅರ್ಥವನ್ನು ಹೇಳ್ತಾನೆ, ಇದು ಸಮರ್ಥನಾಗಿದ್ದಾನೆ ಅಂತ ಹೇಳಿ. ಹಾಗಿದ್ರೆ ಏನು ಮಾಡಬೇಕು, ಯುವ ಕಲಾವಿದರು ಪದ್ಯವನ್ನು ನೋಡಬೇಕು. ಈಗೇನಾಗಿದೆ ಅಂತ ಕಾಲಮಿತಿ ಅಂತ ಹೇಳಿದಾಗ ಇವರು ಹೇಳಿದಾಗ ಓಡಿ ಬಂದ, ಇವತ್ತು ಯಾವ ವೇಷ ಅಂತ ಕೇಳಿದ, ಸೀದಾ ಒಳಗೆ ಹೋದ. ಭಾಗವತ ಕೇಳಲಿಕ್ಕಿಲ್ಲ, ಯಾವ ಕೇಳಬೇಕು ಯಾವುದು ಮೊದಲೆಲ್ಲ ಹೇಗೆ ಹೇಳಿದೆ. ಒಂದು ಕರೆ ಇದೆ ನೋಡೋಣ. ಹಲೋ, ನಮಸ್ಕಾರ. ನಮಸ್ಕಾರ ಸರ್. ನಮಸ್ತೆ. ದಿನೇಶ್ ಅಂತ ಪರಂಗಿಪೇಟೆಯಿಂದ ಹೇಳಿ ಸರ್. ಯಕ್ಷಗಾನದ್ದು ಈಗ ಬಹಳ ಒಂದು ಬೇಸರ ಆಗ್ತದೆ ನೋಡುವಾಗ್ಲೇ. ಸರಿ, ಒಂದು ಕಾಲಮಿತಿ ಬಂದ ಮೇಲೆ ಯಕ್ಷಗಾನ ನೋಡುದು ಬೇಡ ಅಂತ ಆಗಿದೆ. ಮೊದಲೆಲ್ಲ ಕಟ್ಟಿಲು ಮೇಳದಲ್ಲಿ 12 ಗಂಟೆ ನಂತರ ಒಂದೊಂದು ಮೇಳಕ್ಕೆ ದೇವರು ಹೋಗಿ ನೋಡ್ತಾರೆ ಅಂತ ಹೇಳ್ತಾ ಇದ್ರು. ಸರಿ, ಈಗ ದೇವರು ಬರುವಾಗ ಇವರು ಮನೆಯಲ್ಲಿ ಇರ್ತಾರೆ ಯಕ್ಷಗಾನದವರು. ಬಹಳ ಬೇಸರ. ಅಲ್ಲ, ಕಾಲಮಿತಿ ಯಕ್ಷಗಾನ ಇರಬಾರ್ದು, ಮೊದಲನಾಗಿ 8 ಗಂಟೆಗೆ ಇರಬೇಕು ಅಂತ ನಿಮ್ದೊಂದು ಆಸೆ ಅಲ್ವಾ? ಹಾಗೇನಿರ್ಬೇಕು, ಅದೇ ಚಂದ ಅಲ್ವಾ? ಅದೇ ಚಂದ. ಹೌದು, ಅದೇ ಚಂದ. ಭಾರಿ ಬೇಸರ ಆಗ್ತದೆ. ಅದೇ ನಿಮ್ಮ ಕರೆಗೆ ಧನ್ಯವಾದಗಳು, ಅಭಿಪ್ರಾಯ ಸಲ್ಲಿಸಿದ್ದಕ್ಕೆ ಧನ್ಯವಾದಗಳು. ಒಳ್ಳೆ ಮಾತು ಹೇಳಿದ್ರು. ನಾವೆಲ್ಲ ಮೊದಲು ಸಣ್ಣವರು ಇರುವಾಗ ಇವರೇ 8 ಗಂಟೆ ಯಕ್ಷಗಾನ ಇದ್ದಾಗ ರಾತ್ರಿ 10 ಗಂಟೆ ರಾತ್ರಿ ಬೆಳಿಗ್ಗೆ ನಮ್ಮ ಮನೆಯವರೆಲ್ಲ ರಾತ್ರಿ 2 ಗಂಟೆಗೆ ಮಲ್ಲವೇಷ ಬರ್ಪುಡು ಅಂತ. ಈಗ ಮಲ್ಲವೇಷ ಬರ್ಪುಡು ಅಂತ ಎದ್ದು ಹೋಗ್ಲಿಕ್ಕೆ ಏನಿಲ್ಲ ಅಲ್ಲ. 8 ಗಂಟೆ ಅವರೊಂದು ಮಾತು ಹೇಳಿದರು, ಕಾಲಮಿತಿ ಯಕ್ಷಗಾನ ಬೇಜಾರು. ಅವರ ಮಾತು ಮಾತ್ರ ಅಲ್ಲ, ಬಹುತೇಕ ಮಂದಿಗೆ ಇದೊಂದು ಬೇಜಾರು. ಯಾಕಂದರೆ ಪ್ರಸಂಗವನ್ನು ಅದರೊಳಗೆ ನಿಲ್ಲಿಸುವಂಥದ್ದು. ಒಂದು ಕರೆ ಇದೆ ನೋಡೋಣ, ಆಮೇಲೆ ಇದಕ್ಕೆ. ಹಲೋ 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 ಹಲೋ, ನಮಸ್ಕಾರ. ನಮಸ್ತೆ. ಮುಜ್ಜನಕಲ. ನಮಸ್ತೆ. 5 ದಿನ ಪಚ್ಚನಾಡಿಯನ್ನು ಮೈತೀನಿ ಮೆಚ್ಚಿನ ಗಂಟಲ್ಲಿ. ಸರಿ. ಹಲೋ ಪಾತಿರ್ಲೆ. ದಾರಿ ಗೊತ್ತಿಲ್ಲ ಯಕ್ಷಗಾನ ಬಂದಾಗ ಆಯ್ಕೆ ಯಕ್ಷಗಾನ ಬಂಡ 5 ನಿತ್ತು ದೇತದ ಆಲೈತಿ. ಓಹೋ, ಸರಿ. ಪಂಡ ಆಯನ ದಿನ ಅಪ್ಪೆ ಬೇಸೆ ಯಕ್ಷಗಾನ ಬೇಸೆ ಎಡ್ಡೆ ಪಾತೀರ ಪಂಡ ಮಸ್ತ್ ಯಕ್ಷಗಾನಗೂ ಒಂದುಕೊರೊಂದುಲ್ಲ ದಿನಕರ. ಸರಿ. ಒಕ್ಕದಾದಿ ಗೊತ್ತಿಲ್ಲ ಯಕ್ಷಗಾನ ಇಷ್ಟದ ಯಕ್ಷಗಾನ ಎಂಕುಲ್ ತುಂಬು ಯಕ್ಷಗಾನದ ಎಲ್ಲಿಪ್ಪನಾಗ ಪೋಂದುಪ್ಪನಾಗ ಬಂದಿ. ಸರಿ. ಒಂಜಿ ವರ್ಮರೆಕ್ ಪೀಟಿಗೆ ತುರುವಾಂಡ ಎಂಕುಲ್ ಪೋನಾಗ ಪಜೆ ಪಾತೊಂದು ಪೋತಿನಲ್ಲ ಉಂಡು. ಪಜೆ ಇಜ್ಜಿಂಡಲ ಒಂಜಿ ಮುಂಟು ಪಾತೊಂದು ಪೋತಿನಲ್ಲ ಉಂಡು. ಬೆಡ್ಶೀಟ್ ಪಾತೊಂದು ಪೋಯಿನಲ್ಲ ಉಂಡು ಎಲ್ಲಿಯೋ ಅಂದ ಅಂದ ಇತ್ತೆ ಬೆಡ್ಶೀಟ್ ಬಂದ್ಪಿನಿ ತುಂಬಿ ಎಂಕುಲ್ ದಾಲೆಜ್ಜಿಂಡಲ ಮುಂಡು ಮುಂಡು ಮುಂಡು. ಸರಿ. ಮುಂಡು ಮಂದಿರಿ ಮಂದಿರಿ. ಸರಿ. ಇತ್ತೆ ಬೆಡ್ಶೀಟ್ ಅವು ನೆಟ್ ಇಂಗ್ಲಿಷ್ ದಾದಿ ಗೊತ್ತಿನ ಪುಲ್ಕಟ್ಟೆನ ಬಯ್ಯಾನಗ ಬೊತ್ತದು ದೀದ್ ಪತ್ತೊಂದು ಕೋಪಿನ ಆಂಡ ಉಂಡದೆ ಅಪ್ಪಾಗ ಪುಲ್ಯ ಮುಟ್ಟ ತೂತಿನ ಆಟೋಗ್ಲ. ಸರಿ. ಇತ್ತೆ ಕಾಲಮಿತಿಗಳ ಮಸ್ತ್ ವ್ಯತ್ಯಾಸ. ಇತ್ತೆ ದಾದೆ ಗೊತ್ತಿದೆ ಚಾ ಅಂಬಡೆ ಗೊರ್ಪೇರು, ಒಂದು ಮಸಾಲ ದೋಸೆ ಗೊರ್ಪೇರು, ಪೂರ ಗೊರ್ಪೇರು. ಅಪ್ಪಾಗ ಒಂದೊಂದ್ಸಲ ಅಜ್ಜಿ ಚಾಲ್ ಅಜ್ಜಿ ದಾಲ್ ಅಜ್ಜಿ ಅಂಡ ಅಪ್ಪಾಗ ಪೋದು ತೂತಿನ ಆಟೋ ಉಂಡತೆ ಈಗ ಕಲೆಲ ಇತ್ತನು ಪುಲ್ಯ ಮುಟ್ಟ ಉಂಡತೆ ಚಾಲಿಕ್ಕು ಕುಂಬಾರುಂಡು. ಸರಿ. ಮಿತ್ತಿರ್ದು ಪನಿ ಈಮೆಟ್ ಚಳಿ ಅಂಡ ಅಪ್ಪ ಯಕ್ಷಗಾನನೇ ಬೇತೆ ಇತ್ತದ ಯಕ್ಷಗಾನನೇ ಬೇತೆ. ಪಂಡ ಈರ್ ಪನ್ಪ್ಲೇಕ ಯಕ್ಷಗಾನ ತಿಂಡಿ ಕೊರ್ಪೇರು, ಮಸಾಲ ದೋಸೆ ಮಾತ ಕೊರ್ಪೇರು, ಅಣ್ಣ ಮುಜೆ ಗಂಟೆ ಮಾತ್ರ ಯಕ್ಷಗಾನ ಮನ್ಪೇರು ಐತೆ ಬದ್ರೆ ಹೆಚ್ಚಿನ ಗೊತ್ತಿಲ್ಲ. ಕೆಲವರು ಹೆಚ್ಚಿನ ಗೊತ್ತಿಲ್ಲ. ಒಣಸ್ ಉಣ್ಪಿನಿ ಪೋಪಿ ಒಣಸ್ ಇಚ್ಚಿನ ಹೆಂಗೆ ಜನ ಉಂಡು ಅವ್ರು ಒಣಸಾಯಿ ಬೊಕ್ಕಂಡತ್ತೆ ಜನ ಅಜ್ಜಿ ಬೊಕ್ಕ ಆಟ ಗೊಬ್ಬಾಯಿ ನಕ್ಲೇಪುನು ಅಂಡ ಗುಂಪು ಅಂಚತ್ ದುಂಬು ಆಯ್ತು ಒಣಸು ಚಾ ಹೋಗ್ಲಜ್ಜಿ ನಮ್ಮ ಇಲ್ಲಡೆ ಉಂಡುದು ಬಲಿಪುನು. ಸರಿ. ಅವಳ ಹೋಗೊತ್ತನೆ ಮಾಡಲ್ದ ತೂಟ ಆತಂದ್ರ ಅಂತ. ಸರಿ ಸರಿ. ಇತ್ತದ ಲೆಕ್ಕ ಮತ್ತ ಲೈಟ್ ಅವಂದು ದಾಲಜ್ಜತೆ ಆಂಡ ಪುಲ್ಯ ಮುಟ್ಟ ಕೊಲ್ದು ತೂ ಅಂತ ಆಟೋ ಗಾತೆ ಕಲ್ಲೆಲ್ಲ ಇತ್ತು. ಸರಿ.
ಐಕೊಂಚ ಆಚೆ ನಿಯತ್ತದ ಯಕ್ಷಗಾನ ಅಂದೆ ಅಂದ ಅವಡು ಈರ್ನ ಅಭಿಪ್ರಾಯ ಪಂಡರ್ ನಮ್ಮ ಯಕ್ಷಗಾನದ ಮಲ್ಲ ಆಸ್ತಿ ಮೇರಡ್ ದಿನಕರ ಪಚ್ಚನಾಡಿಯಾರ ಅವೇ ಬಂದು ಎಂಗೆಲ್ಲ ಮಲ್ಲ ಆಸ್ತಿ ಅವು ಅನ್ನ ಅಂದ್ ಬಾರಿ ಸಂತೋಷ ಅಡಿಯರು ಕರೆ ಮಲ್ತನೆಗೆ ಧನ್ಯವಾದ ಕರೆ ಮಲ್ತನೆಗೆ ಧನ್ಯವಾದ. ಅವರು 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 ಅವ್ರು ಹಿಂದಿನವರು ಹೇಳಿದ್ರು 8 ಗಂಟೆಗಳ ಕಾಲ ಯಕ್ಷಗಾನ ಬೇಕು ಅಂತ. ಅದು ಮೊದಲನ ಕರೆ ಹಾಗೆ ಇತ್ತು. ಯಾಕಂದ್ರೆ 3 ಗಂಟೆಯಿಂದ ನಮಗೇನು ಅಂಥದ್ದು ಸಿಗೋದಿಲ್ಲ ಎನ್ನುವಂಥದ್ದು. ಇವರು ಇನ್ನೊಂದು ಹೇಳಿದ್ರು ಊಟ ಮಾಡಿ ಹೋಗ್ತಾರೇನೋ, ಅದು ಸತ್ಯ ಮಾತ್ರ, ನೇರವಾಗಿ ಹೇಳಿದ್ರು ಮಾತ್ರ. ಆರಾಮವಾಗಿ ಹೌದೌದು. ಅದು ಬೆಳಿಗ್ಗೆಯವರೆಗೆ ಆಟ ಇರುವಾಗ ಒಂದು ಫ್ಯಾಮಿಲಿ ಮೊದಲು ಹೇಗಿತ್ತು ಅಂತೇಳಿ, ಈಗ ಒಂದು ಮನೆಯಲ್ಲಿ 2 ಜನ ಗಂಡ ಹೆಂಡತಿ ಮಗು ಒಂದು ತಪ್ಪಿದ್ರೆ 2. ಹೌದು. ಆವಾಗ ಅವರ ಈಗ ಸಣ್ಣದು ಈಗೇನು ಮಕ್ಕಳು ಹುಟ್ಟಿದ ಕೂಡಲೇ ಏನು ಹೇಳ್ತಂದ್ರೆ ನಡಿ 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 ಬೀಳು ಬೀಳು ಎದ್ದು ಹೇಳು ಅಂತ ಹೇಳ್ತಾರೆ. ಹೌದು. ಹಾಗೆ LKG UKG ಹೌದು, ಶಿಕ್ಷಣದ ಒತ್ತಡದ ಇರ್ತದೆ. ಆವಾಗ ಏನಾಗಿದೆ, ಈ ಮಕ್ಕಳನ್ನು ನಾವು ಆಟ ಕರ್ಕೊಂಡು ಹೋಗೋದೇ ಇಲ್ಲ. ಯಾಕೆ, ಅವನಿಗೆ ಮರುದಿನ ಶಾಲೆಗೆ ಬೆಳಿಗ್ಗೆ 7 ಗಂಟೆ ಹೋಗ್ಲಿಕ್ಕೆ, 7 ಗಂಟೆ ಹೋಗ್ಬೇಕು ಶಾಲೆಗೆ. ಈ ಒತ್ತಡದಿಂದ ಏನಾಯ್ತು, ಜನ ಈಗ ಮೊದಲೆಲ್ಲ ಜಾಯಿಂಟ್ ಫ್ಯಾಮಿಲಿ, ನಮ್ಮ ಉದಾಹರಣೆ ನಮ್ಮ ಮನೆಯಲ್ಲಿ 8 ಜನ ನಾವು ಮಕ್ಕಳಿದ್ದೆವು. ಅವಾಗ ನಾವು ಒಂದು 4-5 ಜನ ಆಟಕ್ಕೆ ಹೋದ್ರು ಸಹ ಮನೆಯಲ್ಲಿ 4 ಜನ ಇರ್ತಾರೆ. ಒಂದು ಮಾತು ಹೇಳ್ತಿರು ಇವರು ಒಬ್ರು ಹಿರಿಯ ಯಕ್ಷಗಾನ ಕಲಾವಿದರು. ಒಂದು ಸಂದರ್ಭದಲ್ಲಿ ಕರಾವಳಿಯಲ್ಲಿ 50% ಮನೋರಂಜನೆ ಮನಸ್ಸಿನಲ್ಲಿ ಯಕ್ಷಗಾನ ಇತ್ತಂತೆ. 50% ಪುರಾಣದ ಜ್ಞಾನ ಬರ್ತಿದ್ದದ್ದೇ ಯಕ್ಷಗಾನ. 50% ಮತ್ತೆ ನಾಟಕಗಳು, ಸಿನಿಮಾಗಳು ಮತ್ತೆ ಹರಿಕತೆ, ಹೀಗೆ 50% ಜನ ಯಕ್ಷಗಾನವನ್ನೇ ತುಂಬಿಸಿಕೊಂಡಿದ್ರು ಅಂತ. ಸರ್, ಈಗ ಪ್ರಸಂಗದ ವಿಚಾರಕ್ಕೆ ಬಂದಾಗ ನೀವು 15 ಪ್ರಸಂಗಗಳನ್ನು ರಚನೆ ಮಾಡಿದ್ದೀರಿ. ಪ್ರಸಂಗ ರಚನೆ ಯಾರು ಬೇಕಾದರೂ ಮಾಡ್ಬೋದಾ? ಇಲ್ಲ, ಹಾಗೆ ಮಾಡ್ಲಿಕ್ಕೆ ಆಗೋದಿಲ್ಲ. ಪ್ರಸಂಗ ಒಟ್ಟಾರೆ ರಚನೆ ಮಾಡಿದ್ರೆ ಅದರ ಗುಣಮಟ್ಟ ಒಟ್ಟಾರೆಯಾಗಿ ಇರ್ತದೆ. ಪ್ರಸಂಗ ರಚನೆ ಮಾಡುವವರಿಗೆ ಈಗ ಪುರಾಣ ಪ್ರಸಂಗ ಬರೆದಿದ್ರೆ ಪುರಾಣ ಜ್ಞಾನ, ಐತಿಹಾಸಿಕ ಪ್ರಸಂಗ ಬರೆದಿದ್ರೆ ಐತಿಹಾಸಿಕ ಜ್ಞಾನ, ಇದು ಪ್ರಾಥಮಿಕ ಜ್ಞಾನ. ಅದರ ನಂತರ ಛಂದಸ್ಸಿನ ಜ್ಞಾನ ಇರಬೇಕಾಗುತ್ತೆ. ಛಂದಸ್ಸಿನ ಜ್ಞಾನ ಬೇಕು. ಈಗ ಕೆಲವರಿಗೆ ಛಂದಸ್ಸಿನ ಜ್ಞಾನ ಇಲ್ಲ, ಆದರೆ ತಾಳದ ಮಟ್ಟಿಗೆ ತಕ್ಕ ಹಿಂದಿನವರು ಆಡಿದಂತಹ ಮಟ್ಟಿನ ಕ್ರಮವನ್ನು ಹಿಡಿದುಕೊಂಡು ಪದ್ಯ ರಚನೆ ಮಾಡ್ತಾರೆ. ಮತ್ತೆ ಪ್ರಾಸಬದ್ಧತೆಯ ಜ್ಞಾನವು ಕೂಡ ಅವರಿಗೆ ಇರ್ತದೆ. ಹಾಗೆ ಒಂದು ಮಟ್ಟಿನ ಆಧಾರದಲ್ಲಿ ರಚನೆ ಮಾಡಿದಂಥ ಪದ್ಯ ಅದಕ್ಕೆ ಸೇರಲ್ಪಡ್ತದೆ, ಅದು ಛಂದಬದ್ಧವಾಗಿ ಇರ್ತದೆ. ಇಲ್ಲದಿದ್ದರೆ ಛಂದಸ್ಸಿನ ಜ್ಞಾನ ಇರಬೇಕು. ಮಾತ್ರವಲ್ಲ, ಯಾವ ಮಟ್ಟುಗಳನ್ನು ಯಾವ ಸಂದರ್ಭದಲ್ಲಿ ಬಳಸಿದರೆ ಅಲ್ಲಿ ಸನ್ನಿವೇಶ ಉತ್ತಮವಾಗುತ್ತದೆ ಎನ್ನುವಂಥ ರಂಗಜ್ಞಾನ ಯಾರಲ್ಲಿ ಉಂಟೋ ಅಂಥವರು ಬರೆದಂಥ ಪ್ರಸಂಗಗಳು ಅದ್ಭುತವಾಗಿ ಪ್ರದರ್ಶಿಸಲ್ಪಡ್ತವೆ. ಹೌದು. ಇಲ್ಲದಿದ್ದರೆ ಪ್ರಸಂಗವನ್ನು ಭಾಗವತರು ಹೊಂದಿಸಿಕೊಳ್ಳುವುದು, ಕಿಸೆ ಪದ್ಯ ಅಂತ ಒಂದು ಕ್ರಮ ಉಂಟು, ಅಲ್ಲಿಗೆ ಹಾಕಿಕೊಳ್ಳುವುದು. ಇಂಥ ಸಮಸ್ಯೆಗಳನ್ನು ಭಾಗವತರು ಸರಿ. ಅಂದ್ರೆ ಛಂದಸ್ಸಿನ ಜ್ಞಾನ ಬೇಕು, ಭಾಷಾ ಜ್ಞಾನವು ಚೆನ್ನಾಗಿರ್ಬೇಕು. ಒಂದು ಕರೆ ನೋಡೋಣ. ಹಲೋ. ಹಲೋ, ನಮಸ್ಕಾರ. ನಮಸ್ಕಾರ. ಎಲ್ಲಿಂದ ಮಾತಾಡ್ತಿದ್ದೀರಾ? ನಾನು ಮಂಗಳೂರಿಂದ. ಹೇಳಿ ಸರ್. ಯಕ್ಷಗಾನಕ್ಕೆ ನಾವು ಹೇಳುದು ಗಂಡು ಕಲೆ ಅಂತೇಳಿ ಅಲ್ಲ? ಹೌದು ಹೌದು. ಆದ್ರೆ ಗಂಡು ಕಲೆ ಆಗಿ ಈಗ ಯಕ್ಷಗಾನದಲ್ಲಿ ಸ್ತ್ರೀ ಪಾತ್ರ ಎಲ್ಲ ಸ್ತ್ರೀ ಹುಡುಗಿಯರೇ ಆಕ್ಟ್ ಮಾಡುದು. ಸರಿ. ಅಲ್ಲಿ ಒಂದು ಗಂಡು ಕಲೆಯ ಗಾಂಭೀರ್ಯದ ಒಂದು ಗಂಡು ಮಾಡುವಂತ ನಟನೆಯನ್ನು ಒಂದು ಸ್ತ್ರೀ ಮಾಡ್ಲಿಕ್ಕೆ ಆಗ್ತದಾ? ಅದರ ಬಗ್ಗೆ ಅವರು ಮತ್ತೆ ನಮ್ಮ ಅತಿಥಿಗಳು ಮಾತಾಡ್ತಾರೆ ಅದರ ಬಗ್ಗೆ. ಬೇರೆ ಏನಿದೆ ವಿಚಾರಗಳು ಹೇಳಿ. ಬೇರೆ ಇನ್ನೊಂದು, ಈಗ ಯಕ್ಷಗಾನ ಅರ್ಧಂಬರ್ಧ ಕಲಿತು ಒಂದು 10 ಮಕ್ಕಳು ಇಟ್ಕೊಂಡು ಯಕ್ಷಗಾನ ತರಬೇತಿ ಕೊಡುದು, ಅದು ಮಕ್ಕಳಿಗೆ ಸರಿ ತಲುಪುದಿಲ್ಲ. ಅದು ಯಕ್ಷಗಾನ ಅಂದ್ರೆ ಏನಂತ. ಸರಿ, ಅಷ್ಟೇ. ಸರಿ, ಧನ್ಯವಾದಗಳು ಕರೆ ಮಾಡಿದ್ದಕ್ಕೆ. 2 ಪ್ರಶ್ನೆಗಳನ್ನು ಕೇಳಿದ್ರು. ಮಹಿಳಾ ಯಕ್ಷಗಾನ ಕ್ಷೇತ್ರದಲ್ಲಿ ಸಾಧನೆ ಮಾಡಿದವರು ನೀವು. ಗಂಡುಗಲೆ ಅಂತ ಪದ ಇದೆ, ಆ ಪದ ನಿಜವಾದ ಅರ್ಥ ಏನು ಅದು, ಮತ್ತೆ ಮಹಿಳೆಯರು ಯಕ್ಷಗಾನದಲ್ಲಿ ಇರುವುದ್ರ ಬಗ್ಗೆ ಒಂದಷ್ಟು ಅವರು ವಿಚಾರಗಳನ್ನು ಹೇಳಿದರು. ಗಂಡು ಕಲೆ ಅಂತ ಹೇಳಿದರೆ ಮೊದಲು ಯಕ್ಷಗಾನ ಅಂತ ಹೇಳಿದ ಕೂಡಲೇ ಜನ ಅಕ್ಕಳು ಆಟದಕ್ಕಳು ಬರ್ತೀರಿ ಸ್ವಲ್ಪ ಏನು ಹೇಳ್ತಾರೆ ಸರ್? ಅಲ್ಲ, ಗಂಡಸರು ಇದ್ರು. ಅಲ್ಲ, ಆಟದ ಕಲಾವಿದರು ಅಂದ್ರೆ ಅಕ್ಕಳು ಆಟದಕ್ಕಳು ಅಂತ ಹೇಳಿ ಒಂದು ಭಾವನೆ ಇತ್ತಂತೆ ಮೊದಲು. ಯಕ್ಷಗಾನವನ್ನು ದೂರ ಇಡುವ ಒಂದು ಪರಿಸ್ಥಿತಿ ಇತ್ತು. 1950ರ ನಂತರ ದೂರ ಆಗುತ್ತಾ ಬಂದು ಈಗ ಎಲ್ಲರೂ ಬೇರೆ. ಆವಾಗ ಏನಾಯ್ತು, ಆಗ ಗಂಡಸರು ಒಂದು ಕಡೆಯಿಂದ ಒಂದು ಕಡೆ ಕ್ಯಾಂಪಿಗೆ ಹೋಗ್ಬೇಕು, ಅವರೇ ಹೊತ್ಕೊಂಡು ಹೋಗ್ಬೇಕು, ತಿರುಗಾಟಕ್ಕೆ ಹೋಗ್ಬೇಕು. ಅವಾಗ ಈ ಮಹಿಳೆಯರೇ ಅದಕ್ಕೆ ಸಾಧ್ಯ ಆಗೋದು ಕಷ್ಟ ಇತ್ತು. ಆ ಸಂದರ್ಭದ ಇಂಥದ್ದು ಒಂದು ಮಹಿಳೆ ಅದು ಗಂಡು ಕಲೆ ಅಂತೇಳಿ ಜನರು ಒಪ್ಪಿಕೊಂಡ್ರು, ಅದು ಆಗ್ಲಿಕ್ಕಿಲ್ಲ ಅಂತ. ಈಗೇನಾಯ್ತು, ವಾಹನಗಳ ವ್ಯವಸ್ಥೆ ಇದೆ. ಹಾಗಿದಾಗ ಹೆಣ್ಮಕ್ಳು ಸಾಧ್ಯವಂತ ಅವ್ರು ಕೆಲವರು ಕೇಳಿದ್ದಾರೆ. ಗಾಂಭೀರ್ಯತೆ ಎಲ್ಲದಲ್ಲಿ ಬರ್ತದೆ, ಎಲ್ಲದಲ್ಲಿ ಬರುವುದಿಲ್ಲ. ಹಾಗೆಂದ್ರೆ ಗಾಂಭೀರ್ಯ ಬರುವುದಿಲ್ಲ ಅಂತಲ್ಲ, ಯಾವುದೇ ವೇಷವನ್ನಾಗಲಿ, ಈಗ ಒಂದು ಬಣ್ಣದ ವೇಷವೇ ಮಾಡಲಿ, ಮಹಿಷಾಸುರನೇ ಮಾಡಲಿ, ಪುಂಡಿ ವೇಷ ಮಾಡಲಿ, ಸ್ವರದಲ್ಲಿ ಸ್ವಲ್ಪ ಕೆಲವರದ್ದು ವ್ಯತ್ಯಾಸ ಬರುತ್ತದೆ ಹೊರತು ಇನ್ನು ಕೆಲವರಿಗೆ ಅದರದ್ದು
ಹೇಳುವ ಒಂದು ಸ್ಪಿರಿಟ್ನಲ್ಲಿ ಬರುವಂಥ ಸಾಧ್ಯತೆ ಇದೆ. ಸರಿಯಾಗ್ತದೆ. ಅಂದ್ರೆ ಮಹಿಳೆಯರು ಸಹ ಈಗ ಸಮಾನವಾಗಿ ಗಂಡಸರಿಗೆ ಸಮಾನವಾಗಿ ನಿಂತು ವೇಷವನ್ನು ಮಾಡುವಲ್ಲಿ ಸಮರ್ಥರಾಗಿ ಅವಕಾಶಗಳು ಇದೆ. ನನ್ನ ಒಂದು ಅನುಭವದಲ್ಲಿ ಹೇಗೆ ಅಂತ ಹೇಳಿದ್ರೆ, ನಾವು ಮಹಿಳಾ ಯಕ್ಷಗಾನ ಒಂದು 25-30 ವರ್ಷದ ಮೊದಲೆಲ್ಲ ಮಾಡಿದ್ಕೊಂಡು, ಸರಿ, ಆವಾಗ ಏನಂದ್ರೆ ಯಕ್ಷಗಾನ ಅಂತ ಹೇಳಿದ್ರೆ ಅದೇ ಹೇಳಿದಾಗೆ ಗಂಡಸರು ಮಾತ್ರ ಅಂತ. ಆವಾಗ ಮಹಿಳಾ ಯಕ್ಷಗಾನಗಳು ನಾವು ಅಲ್ಲಲ್ಲಿ ಹೋದಾಗ ಎಲ್ಲೆಲ್ಲ ನಾವು ಎಲ್ಲಿ ಹೇಳಿದೆ ಅಂತ ಹೇಳಿಕ್ಕಿಲ್ಲ, ಅಷ್ಟು ಕಡೆಗೆ ಹೋಗಿದ್ದೇವೆ. ಈಗ ಅಂತ ಕಡೆ ನಾವು ವರ್ಷಕ್ಕೆ ಕಡಿಮೆಯಿಂದ 50-60 ಆಟವೇ ಮಾಡ್ತಿದ್ದೆವು ಮಹಿಳಾ ಯಕ್ಷಗಾನ. ಈಗ ನಾವು ಆವಾಗ ಆ ಕ್ಷೇತ್ರಗಳಿಗೆ ಹೋದಾಗ ನಾವೀಗ ಸಿದ್ಧಿವಿನಾಯಕ ಮಹಿಳಾ ಯಕ್ಷಗಾನ ಮಂಡಳಿ ಅಂತ ಇದ್ದೀವಿ. ಆ ಹೆಸರು ಇದ್ದ ಕೂಡಲೇ ಜನರಿಗೆ ಏನಾಗ್ತಿದೆ, ಗಣೇಶ್ಪುರದ ಮಹಿಳಾ ಯಕ್ಷಗಾನ ಬರ್ತದೆ. ಆವಾಗ ಅದು ಅಲ್ಲಿಯವರು ಸರ್ ನಾವು ಇಲ್ಲಿ ಕಲಿಬೇಕು ಅಂತಿದ್ರೆ ನೀವು ಸಮರ್ಥ ಒಂದು ಕಲಾವಿದರು ಹಿಡ್ಕೊಂಡು ಕಲಿಯಿರಿ. ಅಂದ್ರೆ ಪ್ರಸ್ತುತ ಪರಿಸ್ಥಿತಿಯಲ್ಲಿ, ಅಂದ್ರೆ ಪ್ರಸ್ತುತ ಸ್ಥಿತಿಯಲ್ಲಿ ಮಹಿಳೆಯರು ಗಂಡಸರಿಗೆ ಸಮಾನವಾಗಿ ಮಾಡ್ತಾ ಇದ್ದಾರೆ. ಒಂದು ಉದಾಹರಣೆ ಕೊಡ್ತೇನೆ. ಸರಿ, ಈಗ ಭರತನಾಟ್ಯವನ್ನು ಗಂಡಸರು ಎಲ್ಲರೂ ಮಾಡಿದ್ರೆ ಅವರಿಗೆ ಒಪ್ಪುವುದಕ್ಕೆ ಸಾಧ್ಯವಿಲ್ಲ. ಯಕ್ಷಗಾನದಲ್ಲಿ ಪ್ರಬುದ್ಧರಾಗಿ ಅದು ಗಂಡುಗಳಿಗೆ ಪ್ರಧಾನವಾಗಿ ಉಂಟು. ಯಾಕೆಂದ್ರೆ ಆ ಗಂಡು ಸ್ವರ ಎಲ್ಲ ಮಹಿಳೆಯರಿಗೂ ಬರುವುದಿಲ್ಲ. ಅಪರೂಪವಾಗಿ ಯಕ್ಷಗಾನ ಒಂದು ರಕ್ತಗತವಾಗಿ ಅಂದ್ರೆ ಅವರ ಮನೆತನದ ಹಿನ್ನೆಲೆಯ ಅಥವಾ ನೋಡಿದ ಪ್ರಭಾವದಿಂದಲೋ ಮತ್ತು ಗಂಡು ಸ್ವರ ಮಹಿಳೆಯರಲ್ಲಿ ಇದ್ದಂತಹ ಸಂದರ್ಭದಲ್ಲಿ ಮತ್ತು ಈ ಬಳುಕುವಿಕೆ, ಮಹಿಳೆಯರ ಪ್ರದರ್ಶನದಲ್ಲಿ ಬಳುಕುವಿಕೆ ಜಾಸ್ತಿ, ಅದು ಕಡಿಮೆ ಆದಲ್ಲಿ ಅಂತಹ ಮಹಿಳೆಯರು ಗಂಡಸರಿಗೆ ಸಮಾನವಾಗಿ ಪ್ರದರ್ಶನ ಮಾಡಬಹುದು. ಹಾಗೆ ಕರೆ ನೋಡೋಣ ಮತ್ತೆ ಮಾತಾಡೋಣ. ಹಲೋ ಹಲೋ, ನಮಸ್ಕಾರ. ನಮಸ್ತೆ. ಎಲ್ಲಿಂದ ಮಾತಾಡ್ತಿದ್ದೀರಾ? ನಾನು ಹರೀಶ್ ಅಂತ ಮಂಗಳೂರಿಂದ ಮಾತಾಡ್ತೀನಿ. ಹರೀಶ್ ಅವರು ಹೇಳಿ. ಹರೀಶ್, ಇದು ಯಕ್ಷಗಾನ ಆಯೋಜನೆ ಬಗ್ಗೆ ನಂದು ಒಂದು ಅಭಿಪ್ರಾಯ. ಆಯೋಜನೆ ಬಗ್ಗೆ ಈಗ ನಾನು ತುಂಬಾ ವರ್ಷದಿಂದ ಯಕ್ಷಗಾನಗಳು ನೋಡ್ತಾ ಬೆಳೆದು ಬಂದವ ಬಯಲಾಟಗಳೆಲ್ಲ. ಈಗ ಹೊಸತ್ತೊಂದು ಇತ್ತೀಚೆಗೆ ಅಲ್ಲ, ಈ ವೇದಿಕೆಯನ್ನು ತಯಾರು ಮಾಡುವಾಗ ಅದಕ್ಕೊಂದು ವಾಸ್ತು ಅಂತ ಈಗ ಒಂದು ಹೊಸತ್ತು ಬಂದಿದೆ. ಈಗ ನಾವೀಗ ಮೊದಲಿಂದ ನೋಡ್ತಾ ಇದ್ದೇವೆ, ಒಂದು ಕ್ಷೇತ್ರದಲ್ಲಿ ಮೊದಲು ಆಟ ಆಗ್ತಿದ್ರೆ ಒಂದಲ್ಲಿ ವೇದಿಕೆ ಇರ್ತದೆ ಪರ್ಮನೆಂಟ್, ಅಲ್ಲೇ ಆಗುದು ಎಲ್ಲ ಬಯಲಾಟಗಳೆಲ್ಲ. ಈಗ ಅದೇ ಮೈದಾನದಲ್ಲಿ ಒಂದೊಂದು ದಿನ ಒಂದೊಂದು ಕಡೆಗೆ ಮುಖ ಮಾಡಿ ರಂಗಸ್ಥಳ ಮಾಡೋದು ಕ್ರಮ ಬಂದಿದೆ. ಅದಕ್ಕೆ ದಿನ ಅದು ಇದು ಅಂತ ಹೇಳಿ ಬರ್ತಾರೆ. ಸಂಘಟನೆ ದೃಷ್ಟಿಯಿಂದ ನಾನು ಹೇಳೋದು, ಯಾಕಂದ್ರೆ ನಮ್ಗೆ ಇದು ಅನುಭವ ಆಗಿದೆ. ಇದು ಕಳೆದ ಸಲ ಮಾಡುವಾಗ ನಾವು ಆ ಕಡೆಯಿಂದ ಈ ಕಡೆ ಮುಖ ಮಾಡಿದ್ದೇವೆ. ಈ ಸಲ ಬಂದವರು ಅದಕ್ಕೆ ಮೊದಲೊಬ್ರು ಬರ್ತಾರೆ, ಯಕ್ಷಗಾನ ಬಯಲಾಟ ಆಗ ಮೊದಲೊಬ್ರು ಬರ್ತಾರೆ, ನಮ್ಗೆ ಸ್ವಲ್ಪ ಮಾಹಿತಿ ಎಲ್ಲ ಕೊಟ್ಟು. ಆಗ ಅವ್ರು ಹೇಳ್ತಾರೆ, ಇಲ್ಲ ಈ ದಿವಸ ಆಚೆಯಿಂದ ಈಚೆ ಹಾಕ್ಬೇಕು ಅಂತ ಹೇಳಿ. ದಿವಸ ಏನಾಗ್ತದೆ ಅಂದ್ರೆ ಅದು ಬಹಳ ಆಭಾಸ ಆಗ್ತದೆ. ಒಂದು ಮೈದಾನದಲ್ಲಿ ಅದಕ್ಕೊಂದು ದ್ವಾರ ಅಂತ ಇರುವಾಗ ನಾವು ಅದನ್ನು ತಿರುಗಿಸಿ ಹಾಕುವುದು, ಅದು ಸ್ವಲ್ಪ ಆಭಾಸ ಆಗ್ತದೆ. ಅದು ಎಷ್ಟು ಮಟ್ಟಿಗೆ ಸರಿ ಅಂತೇಳಿ, ಯಾಕಂದ್ರೆ ಮೊದಲೆಲ್ಲ ಇರ್ಲಿಲ್ಲ ಇದು ನಾವು ನೋಡಿದ ಹಾಗೆ. ಅತಿಥಿಗಳ ಜೊತೆ ಆ ವಿಚಾರದಲ್ಲಿ ಮಾತಾಡ್ತೇವೆ ನಾವು. ಕರೆ ಮಾಡಿದ್ದಕ್ಕೆ ಧನ್ಯವಾದಗಳು ಸರ್. ಇವರ ಒಂದೊಂದು ರೀತಿಯಲ್ಲಿ ಅದ್ರ ಅನುಭವಗಳಾಗಿದೆ ತಮಗೆ, ಆ ರೀತಿ ಇದೆಯಾ? ಅಲ್ಲ, ಮೇಳದ ಇದರಲ್ಲಿ ಅದು ಮೊದಲಿಂದಲೇ ಕ್ರಮ ಇತ್ತು. ಇಂಥ ದಿನ ಈ ದಿಕ್ಕಿಗೆ ಮುಖ ಮಾಡಿ ಮಾಡಬಾರದು ನಿಷೇಧ ಅಂತಲೇ. ಹೌದು. ಆದ್ರೆ ಒಂದು ನಿರ್ದಿಷ್ಟವಾದಂತ ರಂಗವೇದಿಕೆ ಇದ್ದಾಗ ಅಲ್ಲಿ ಮುಖ ಬದಲಾಯಿಸೋದಕ್ಕೆ ಅವಕಾಶ ಇರುವುದಿಲ್ಲ, ಅಲ್ಲಿ ಪ್ರಯೋಗಗಳು ಆಗುತ್ತವೆ. ಅಲ್ಲಿ ಗಣಪತಿ ದೇವರಿಗೆ ಪೂಜೆ ಆಗುವಾಗ ಒಂದು ಪ್ರಾರ್ಥನೆ ಮಾಡಿ ಒಂದು ತೆಂಗಿನಕಾಯಿ ಇಡ್ತಿದ್ರು, ಅದನ್ನು ತಂದು ದಿಕ್ಕುಗಳಿಗೆ ಸಾಧ್ಯ ಅಲ್ಲ, ಅದು ಹಿಂದಿನಿಂದಲೂ ಅಂದ್ರೆ ಆವತ್ತಿನ ಒಂದು ಶಾಸ್ತ್ರೀಯ ಹಿನ್ನೆಲೆ ಅಧಿಪತಿ ಇದೆಯಲ್ಲ, ದಿಕ್ಕಿನ ಅಧಿಪತಿ ಇದ್ದಾನಲ್ಲ, ಅವನು ಅದಕ್ಕೆ ದೃಷ್ಟಿ ಇರ್ತದೆ ಅಂತ ಮೊದಲಿಂದ, ಅದು ಈಗ ಅಲ್ಲ, ಮೊದಲಿಂದ ಇತ್ತು. ಆದ್ರೆ ಏನಾಗ್ತಿದೆ ಅಂದ್ರೆ ಇವ್ರು ಹೇಳಿದಾಗೆ ಪರ್ಮನೆಂಟ್ ಸ್ಟೇಜ್ ಇರ್ತದಲ್ಲ, ಈ ದೊಡ್ಡ ಮೈದಾನದಲ್ಲಿ ಇಲ್ಲೇ ನಮ್ದು ಆಟ ಅಂತ ಹೇಳಿ, ಆವಾಗ ನಾವು ಮುಖ ಬದಲಿಸುದಿಲ್ಲ. ಆಗ ಗಣಪತಿಯಲ್ಲಿ ಪೂಜೆ ಆದ ಕೂಡಲೇ ಪ್ರಾರ್ಥನೆ ಮಾಡಿಕೊಂಡು ಅವರು ಒಂದು ತೆಂಗಿನಕಾಯಿ ಕೊಡ್ತಾರೆ. ಯಾವ ದೋಷ ಇದ್ರೂ ಸಹ, ಯಾವ ದಿಕ್ಕಿಗೆ ಏನು ಮಾಡಿದ್ರು ಅದರ ದೋಷವನ್ನು ಪರಿಹಾರ ಮಾಡಿಕೊಂಡು ಆಟವನ್ನು ಚೆನ್ನಾಗಿ ನಡೆಸಿಕೊಡ್ಬೇಕು ಅಂತ ಹೇಳಿ ಒಂದು ತೆಂಗಿನಕಾಯಿ ಹೊಡೆದು ಹೋಗ್ತಾರೆ. ಮಾಡಬಹುದು, ಹಾಗೆ ಮಾಡ್ತಾರೆ ಕ್ರಮದ.